ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಅನೇಕ ದಶಕಗಳಿಂದ ಶತಕಗಳಿಂದ ಸಲ್ಲಿಕೆ ಆಗುತ್ತಿದ್ದಂಥ ಸಲಾಂ ಆರತಿ ಎನ್ನುವಂಥ ಸಂಪ್ರದಾಯವನ್ನು ಮತ್ತು ಆ ಸಲಾಂ ಆರತಿಯ ಹೆಸರನ್ನು ತೆಗಿಬೇಕೆಂದು ವಿಶ್ವ ಹಿಂದೂ ಪರಿಷತ್ ದೇವಸ್ಥಾನದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೇಲ್ ಈ ಒಂದು ಸಲಾಂ ಮಂಗಳಾರತಿ ಹೆಸರನ್ನು ತೆಗೆಯಲು ಆಗ್ರಹಿಸಿದ್ದಾರೆ. ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ಈ ಒಂದು ಸಲಾಂ ಮಂಗಳಾರತಿ ನಡೀತಾ ಇತ್ತು. ಕ್ರೂರಿ ಮತಾಂಧ ಕನ್ನಡ ಮತ್ತು ಹಿಂದೂ ವಿರೋಧಿ ಟಿಪ್ಪು ಎಂದಿರುವ ವಿಶ್ವ ಹಿಂದೂ ಪರಿಷತ್ ಈ ಒಂದು ಸಲಾಂ ಆರತಿಯನ್ನ ಹೆಸರನ್ನ ಬದಲಾಯಿಸಿ ಅಂತ ಒತ್ತಾಯಿಸಿದ್ದಾರೆ. ಸಾವಿರಾರು ಹಿಂದೂಗಳನ್ನ ಟಿಪ್ಪು ನರಮೇಧ ನಡೆಸಿದ್ದಾನೆ. ನೂರಾರು ದೇವಸ್ಥಾನಗಳು ಟಿಪ್ಪುನಿಂದ ಧ್ವಂಸಗೊಂಡಿವೆ. ದೇವಿ ಮೂಕಾಂಬಿಕೆಗೆ ಸಲಾಂ ಹೆಸರಿನಲ್ಲಿ ಮಂಗಳಾರತಿ ಸಲ್ಲಿಕೆ ಆಗುತ್ತಿರುವುದು ಖೇದಕರ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಭಾರತದ 108 ಶಕ್ತಿಪೀಠಗಳಲ್ಲಿ ಒಂದು ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರ ಇದು. ಆದಿ ಶಂಕರಾಚಾರ್ಯರು ಆ ತಾಯಿಯನ್ನು ಇಲ್ಲಿ ನೆಲೆಗೊಳಿಸಿದ್ದಾರೆ.